ಜನ್ನತುಲ್ ಉಲೂಮ್ ಯಂಗ್ಸ್ಮೆನ್ ಅಸೋಸಿಯೇಷನ್ ಮತ್ತು ಮಂಗಳೂರು ವೆಲ್ನಾಕ್ ಆಸ್ಪತ್ರೆಯ ರಕ್ತನಿಧಿ ವಿಭಾಗದ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಕಣ್ಣೂರಿನ ಕುಂಡಾಲ ಜನ್ನತುಲ್ ಉಲೂಮ್ ಮದ್ರಸಾ ಹಾಲ್ನಲ್ಲಿ ನಡೆಯಿತು. ಜನ್ನತುಲ್ ಉಲೂಮ್ ಯಂಗ್ ಮೆನ್ಸ್ ಅಸೋಸಿಯೇಷನ್ ಸ್ಥಾಪಕ ಅಧ್ಯಕ್ಷ ಅಬ್ದುಲ್ ರಶೀದ್ ಹನೀಫಿ ಮಾತನಾಡಿ, ಗಾಂಜಾ ಮುಕ್ತ ಕಣ್ಣೂರು ಅಭಿಯಾನವನ್ನು ಸಂಸ್ಥೆ ಕೈಗೊಂಡ ಹಿನ್ನೆಲೆಯಲ್ಲಿ ಪರಿಸರದಲ್ಲಿ ಮಹತ್ತರ ಬದಲಾವಣೆಯಾಗಿದೆ. ಅಡ್ಯಾರ್ ಮತ್ತು ಕಣ್ಣೂರು ವ್ಯಾಪ್ತಿಯಲ್ಲಿ ಗಾಂಜಾ ವ್ಯಸನಿಗಳು ಹಾಗೂ ಗ್ಯಾಂಗ್ ವಾರ್ನಲ್ಲಿದ್ದವರು ಎಲ್ಲವನ್ನ ಬಿಟ್ಟು ಸಂಘಟನೆಯ ಜೊತೆಗೆ ಕೈಜೋಡಿಸಿಕೊಂಡು ಉತ್ತಮ ದಾರಿಯಲ್ಲಿ ಸಾಗುತ್ತಿರುವುದು ಸಂಘಟನೆಯ ಮಹತ್ ಕಾರ್ಯವಾಗಿದೆ. ನಿರ್ಗತಿಕರಿಗೆ ಆಶ್ರಯವಾಗಿ ಸಂಘಟನೆ ಕಾರ್ಯಾಚರಿಸುತ್ತಿದೆ. ಇದೀಗ ರಕ್ತದಾನ ಶಿಬಿರ ಕೈಗೊಳ್ಳುವ ಮೂಲಕ ಎಲ್ಲ ಧರ್ಮೀಯರಿಗೂ ಆಪತ್ಕಾಲದಲ್ಲಿ ಸಹಕರಿಸಲು ಸಂಘಟನೆ ಮುಂದಾಗಿದೆ. ಜೊತೆಗೆ ವರದಕ್ಷಿಣೆ ರಹಿತ ಮದುವೆಯಾಗುವ ಜೋಡಿಯ ವಿವಾಹದ ಸಂಪೂರ್ಣ ವೆಚ್ಚವನ್ನು ಭರಿಸಲು ಸಂಘಟನೆ ಸದಾ ಸಿದ್ಧವಾಗಿದೆ ಎಂದು ಹೇಳಿದ್ರು. ಒಂದು ಆಶ್ಚರ್ಯವಾಗಿ ಮಾರ್ಪಟ್ಟಿದೆ. ಯಾಕಂತ ಹೇಳಬೇಕಾದ್ರೆ ನಮ್ಮ ಕಳೆದ ವರ್ಷ ನಾವು ಒಂದು ಬಂಗಿ ಅವಸಾನಿಪಿಕ್ಕೆ ಇಳಿದಂತಹ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ಕೂಡ ಯಶಸ್ವಿಯಾಗಿದೆ. ಅದರಿಂದ ನಮ್ಮ ಈ ಸಂಘಟನೆಯಲ್ಲಿ ಹಲವಾರು ಸಂಘಟನೆಗಳಿಂದ ಈ ಗಾಂಜಾ ಸೇವೆಯುವವರು, ಗ್ಯಾಂಗ್ ವಾರ್ಲಿದ್ದವರು ಎಲ್ಲರೂ ತುಂಬ ಮಂದಿ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಈ ಸಂಘಟನೆಗೆ ಸೇರಿದ ಮೇಲೆ ಒಂದು ಉತ್ತಮವಾದ ಜನಾಂಗವನ್ನು, ಜನ ಆಂದೋಲನವನ್ನು ಈ ಸಂಘಟನೆ ಮಾಡತಕ್ಕಂಥ ಒಂದು ಕಾರ್ಯಪ್ರವೃತ್ತಿಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಜನ್ನತುಲ್ ಉಲೂಮ್ ಯಂಗ್ ಮೆನ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಶಾಕಿರ್ ನಿಜಾಮ್ ಮಾತನಾಡಿ, ಸಾಮಾಜಿಕವಾಗಿ ಜನ್ನತುಲ್ ಉಲೂಮ್ ಯಂಗ್ ಮೆನ್ಸ್ ಅಸೋಸಿಯೇಷನ್ ಸಂಘಟನೆ ಕಾರ್ಯಾಚರಿಸುತ್ತಿದ್ದು, ಇದರಲ್ಲಿರುವ ಯುವ ಪಡೆ ಸಮುದಾಯಕ್ಕಾಗಿ ಎಂದಿಗೂ ದುಡಿಯುವ ಯುವ ಸಂಘಟನೆಯಾಗಿದೆ ಎಂದು ಹೇಳಿದ್ರು. ಆಸಿಫಾ ಈ ಕಂದಮ್ಮ ಹುಡುಗಿಗೆ ನಾವು ಅರ್ಪಣೆಗೊಳಿಸ್ತಾ ಇದ್ದೇವೆ. ಈ ಹುಡುಗಿಯ ಸ್ಮರಣಾರ್ಥವಾಗಿ ಇವತ್ತು ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಇದ್ದೇವೆ. ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತಹ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಣ್ಣೂರು ಕೇಂದ್ರ ಜುಮಾ ಮಸೀದಿಯ ಖತೀಬ್ ಅನ್ಸರ್ ಫೈಸಿ ಬುಹಾರ್ನಿ ಕಾರ್ಯಕ್ರಮ ಉದ್ಘಾಟಿಸಿದರು. ಜನ್ನತುಲ್ ಉಲೂಮ್ ಮಸೀದಿಯ ಅಧ್ಯಕ್ಷ ರಫೀಕಿ ಕೆ ಕಣ್ಣೂರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಜನ್ನತುಲ್ ಉಲೂಮ್ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮೊಹಮ್ಮದ್ ಅನ್ಸರ್ ಕುಂಡಾಲ, ಬದ್ರಿಯಾ ಜುಮಾ ಮಸೀದಿಯ ಕಾರ್ಯದರ್ಶಿ ಇಕ್ಬಾಲ್ ಎಕ್ಕಿ, ಸ್ಥಳೀಯರಾದ ಯಾಕೂಬ್ ಕುಂಡಾಲ, ಇಕ್ಬಾಲ್ ಬೋರ್ಗುಡೆ, ಸಾದಿಕ್ ಕಣ್ಣೂರು, ಉಮರಬ್ಬ ಕುಂಡಾಲ, ಉಸ್ಮಾನ್ ಸಕಾಫಿ ಮಾನಾಲ, ಮಂಗಳೂರು ವೆಲ್ನಾಕ್ ರಕ್ತನಿಧಿ ವಿಭಾಗದ ಮುಖ್ಯಸ್ಥ ಆಂಟನಿ ಡಿಸೋಜಾ ಮುಂತಾದವರು ಸಂದರ್ಭ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ.